ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಷಷ್ಠಬ್ದ ಸಂಭ್ರಮದ ಅಂಗವಾಗಿ ಜ್ಞಾನವಾಹಿನಿ ಮಂಜೇಶ್ವರ ವಲಯ ಸಮಿತಿಯ ಸರಣಿ ಕಾರ್ಯಕ್ರಮದ ಚಾಲನೆ ಜಮ್ಮದ ಮನೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 2ರಿಂದ ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನಾ ಸಂಕೀರ್ತನೆ ನಡೆಯಿತು. ಸಂಜೆ 4ಕ್ಕೆ ಸರಣಿ ಕಾರ್ಯಕ್ರಮದ ಚಾಲನಾ ಸಮಾರಂಭ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ಶ್ರೀ ಗುರುದೇವ ಸೇವಾ ಬಳಗದ ಮಂಜೇಶ್ವರ ವಲಯದ ಉದ್ಘಾಟನೆಯು ನಡೆಯಿತು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾಜದ ಸೇವೆ ಮಾಡ್ತಾರೆ ಚಿಂತನೆ ಮಾಡ್ಕೊಳ್ಳಿ ಕೇಳಿ ಬಾರ್ತಾರೆ ಕಂಡುದಿದ್ದೆ ಅವು ಈ ರೀತಿ ಸಾಕಾರ ಹಾಕೊಂಡು ಗ್ರಹಿಸಿದ್ದೀವಿ. ಈ ರೀತಿ ಮಲ್ಲ ಮಟ್ಟದ ಸಂಭ್ರಮಗಳು ಸ್ವಾಮಿ ರೈತರಿಗೆ ಬಾರಿ ಕೋರಡೆ ಪಂಡಿಗೆ ಸಂತನ ಬದುಕು ಸಂತನಿಗೆ ಅದು ಸಮಾಜಕ್ಕೆ ನಿಜವಾಗ ನಾವು ಒಪ್ಪಿಕೊಳ್ಳು ಕವಿಗಳನ್ನು ಬಾರಿ ಕೋರಡೆ ಪಂಡಿಗೆ ಮುರಳಿ ಒಳಗೆ ಪಂಡಿರುತ್ತೆ ನೆನಪು ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಗುರುದೇವದತ್ತ ಸಂಸ್ಥಾನದ ಶ್ರೀ ಮಾತಾನಂದಮಯಿ ಉಪಸ್ಥಿತರಿದ್ದರು. ಮೂಡಬಿದ್ರೆ ಆಳ್ವ ಶಿಕ್ಷಣ ಸಂಸ್ಥೆಯ ಡಾ ಮೋಹನ್ ಆಳ್ವ, ಷಷ್ಠಬ್ದ ಸಮಿತಿಯ ಕಾರ್ಯಾಧ್ಯಕ್ಷ ಕೆ ಪದ್ಮನಾಭ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿ ನವನೀತ್ ಶೆಟ್ಟಿ ಕದ್ರಿ, ಕೋಶಾಧಿಕಾರಿ ಎ ಸುರೇಶ್ ರೈ, ಸಂಘಟನಾ ಕಾರ್ಯದರ್ಶಿ ಚಂದ್ರಹಾಸ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಂಜೆ 6ರಿಂದ ಷಷ್ಠಬ್ದ ಸಂಭ್ರಮ ಸಮಿತಿ ಮಂಜೇಶ್ವರ ಪಂಚಾಯತ್ ಘಟಕದವರಿಂದ ಭಜನಾ ಸಂಕೀರ್ತನೆ ನಡೆಯಿತು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.